विघ्नेशाय सरस्वते पार्वते गुरवे नमः। दक्षिणामूर्तये चैव सर्वकार्यार्थसिद्धये दक्षिणामूर्तये चैव सर्वकार्यार्थसिद्धये ಧರಣಿಯನು ಪೊತ್ತಿರ್ದ ಮಹಾಶೇಷ ಕರೆದು ಹರನ ಸುಕುಮಾರದ ಕಲಾಗಮಕ್ಕೆ ಸಾಕಾರ ದೊರೆಯುಳು ವಿಶೇಷ ಮದಪೂರ ವಿಘ್ನೇಶ ದೇವ ಜಗದೀಶ ದೇವ ಸರ್ವೇಶ ಮುದದಿಂದ ನಿನ್ನ ರಾಮಭದ್ರ ಗೋವಿಂದ ಓ ದಿನ್ನ ದಿನ್ನ ರಾಮಭದ್ರ ಗೋವಿಂದ ಹರೇ ರಮಣ ಗೋವಿಂದ ಅಚ್ಯುತಾನಂದ ಗೋವಿಂದ ಅಚ್ಯುತಾನಂದ ಗೋವಿಂದ ರಾಮ ರಾಘವ ಗೋವಿಂದ ಮುಖತೋ ಪೂರ್ಣ ಚಂದ್ರಶ್ರೀ ಮುಖತೋ ಪೂರ್ಣ ಚಂದ್ರಶ್ರೀ ನೇತ್ರ ಪದ್ಮದಳಾಕೃತಿ ನೇತ್ರ ಪದ್ಮದಳಾಕೃತಿ ಕೋಟಿ ಸೂರ್ಯ ಪ್ರಕಾಶೇಣ ಕೋಟಿ ಸೂರ್ಯ ಪ್ರಕಾಶೇಣ ಸಭಾ ಸರ್ವಾಭಿ ವಂದನೋ ಸಭಾ ಸರ್ವಾಭಿ ವಂದನೋ ಸಭಾ ಸರ್ವಾಭಿ ವಂದನೋ ತೋದಿಂದ ತಾಗಡದಿದ್ದ ರಾಮ ರಾಘವ ಗೋವಿಂದ ರಾಮ ರಾಘವ ಗೋವಿಂದ ಅಚ್ಯುತಾನಂದ ಗೋವಿಂದ ರಾಮ ರಾಘವ ಗೋವಿಂದ ಹರೇ ರಮಣ ಗೋವಿಂದ ನಾರಾಯಣ ಹರೇ ರಮಣ ಗೋವಿಂದ ನಾರಾಯಣ ಹರೇ ಕೇಶವ ಮಾಧವ ಕೃಷ್ಣ ಮುಕುಂದ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ ಗೋವಿಂದ ಮುರಾರೇ ತಾತಯ್ಯದಿಂದ
ಗಜಮುಖ ನಾ ನಿನ್ನ ಪಾದವ ನೆನೆವೆ ತರಿಗಿಡತಾಂ ತರಿಗಿಡತೈ ತರಿಗಿಡತಾಂ ತರಿಗಿಡತೈ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶ ಅಂಕುಶಧರ ಪರಮ ಪವಿತ್ರ ಪಾಶ ಅಂಕುಶಧರ ಪರಮ ಪವಿತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಾಮನ ರೂಪ ಮಹೇಶ್ವರ ಪುತ್ರ ಚಾಮರ ಕರ್ಣ ವಿಳಂಬಿತ ಸೂತ್ರ ಚಾಮರ ಕರ್ಣ ವಿಳಂಬಿತ ಸೂತ್ರ ಬುದ್ಧಿ ಪ್ರದಾಯಕ ಪುಸ್ತಕ ಹಸ್ತ ಬುದ್ಧಿ ಪ್ರದಾಯಕ ಪುಸ್ತಕ ಹಸ್ತ ಸಿದ್ಧಿ ವಿನಾಯಕ ಪಾದ ನಮಸ್ತೆ ಸಿದ್ಧಿ ವಿನಾಯಕ ಪಾದ ನಮಸ್ತೆ ದೇವ ದೇವರ ದೇವ ದೇವಾ ದೇವ ದೇವರ ದೇವ ದೇವನಲ್ಲವೇ ದೇವ ದೇವರ ದೇವ ದೇವನಲ್ಲವೇ ಓ ದೇವ ದೇವರ ದೇವನಲ್ಲವೇ ಓ ದೇವ ದೇವರ ದೇವನಲ್ಲವೇ ದೇವ ದೇವರ ದೇವ ದೇವನಲ್ಲವೇ ಓ ದೇವ ದೇವರ ದೇವನಲ್ಲವೇ ಗಜಮುಖನ ನಿನ್ನ ಪಾದವ ನೆನೆವೆ ದೇವ ದೇವರ ದೇವ ದೇವನಲ್ಲವೇ ಓ ದೇವ ದೇವರ ದೇವನಲ್ಲವೇ ಗಜಮುಖದಾತ ತ್ರಿಜಗವಂದಿತ ಸುಧನರ ಪಾಲ ಲೋಕ ವಿಖ್ಯಾತ ತೋಂಗ ತೋತು ನಗದಿನ ಕೈ ಪಾಲಯ ಜನನಿಯೇ महिषासुर मर्दिनी पालय जननीय
ಪಾಲಯ ಜನನಿ ದೇಂ ದಿತ್ತೋದೇಂ ದಿತ್ತಕದೇಂ ದಿತ್ತೋದೇಂ ದಿತ್ತೋಂ ತದೇಂ ದಿತ್ತೋಂ ತತ್ತೋಂ ಬಿಂದತ್ತ ತಾಗಡಗಡದಗ ತೀಗಡಗಡದಗ ತಾಗಡಗಡದಗ ತರಗಡತ್ತೋಂ ತಾಗಡಗಡದಗ ಧೀಗಡಗಡದಗ ತಾಗಡಗಡದಗ ತರಗಡತ್ತೋಂ ತಾಗಡಗಡದಗ ತರಗಡತ್ತೋಂ ಧೀಗಡಗಡದಗ ತರಗಡತ್ತೋಂ ತಾಗಡಗಡದಗ ತರಗಡತ್ತೋಂ ಧೀಗಡಗಡದಗ ತರಗಡತ್ತೋಂ ತರಗಿಡತ್ತೋಂ 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 ತರಗಿಡ 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 ದಿತ್ತಿ ತೋಂ ದಗಡ 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 ದಿತ್ತ ತೋದಿಂದ ತಗಡ ಪಾಲಯ ಜನನಿ ಮಹಿಷಾಸುರ ಮರ್ದಿನಿ ಪಾಲಯ ಜನನಿ ಮಹಿಷಾಸುರ ಮರ್ದಿನಿ ಪಾಲಯ ಜನನಿ ದೀಂ ತೋಂ ದಿನಗಳ ದಿನ ದಿನ ದೀಂ ತೋಂ ದಿನಗಳ ದಿನ 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 ತೋಂ ದಿನ ಪಾಲರಾಜ ಜಜಿ ಮೌಳಿಕ ಪಾಲಿನಿ ಅರಿತ್ತ ತಯ್ಯತ್ತ ದಿನ ಪಾಲರಾಜ ಶಶಿ ಮೌಳಿಕ ಪಾಲಿನಿ ಪಾಲನಯನಿ ಮಹಂಕಾಳಿ ಸುಗುಣ ಮುನಿಯೇ ಧೀಂ ತದ್ದೀಂ ಧಿಮಿತ ಧೀಂ ತದ್ದೀಂ ಧಿಮಿತ ಧೀಂ ತದ್ದೀಂ ಧಿಮಿತ ಧೀಂ ತಿತ್ತೋಂ ತದ್ದೀಂ ಪಾಲರಾಜ ಶಶಿ ಮೌಳಿಕ ಪಾಲಿನಿ ಪಾಲರಾಜ ಶಶಿ ಮೌಳಿಕ ಪಾಲಿನಿ ಪಾಲನಯನ ಕಾಳಿ ಸುಗುಣಮಣಿ ಪಾಲಯ ಜನನಿ ಮಹಿಷಾಸುರ ಮರ್ದಿನಿ ಪಾಲಯ ಜನನಿ ಮಹಿಷಾಸುರ ಮರ್ದಿನಿ ಪಾಲಯ ಜನನಿ ತೋಂ 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 ದದಿನ ದದಿನ ತಾಂ ತೋಂ 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 ದದಿನ ದದಿನ ತಾಂ ತೋಂ 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 ದದಿನ ದದಿನ ತೋಂ ತೋಂ ತದಿ ತಾಧೇಂ ದಿಂದ ತಾಂ ತೋಂ ತದಿಂದ ತಾಂ ದಿನ ತಾತಯ್ಯ ದಿನ 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 ಕದಿನ ತಯ್ಯ ತಯ್ಯ ದಿನ ದೇಂ ದಿನ ತಾತಯ್ಯ ದಿನ 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 ಕದಿನ ತೋಂ ತೋಂ ತದಿನ ದೀಂ ತಾಂ ದಿಗಡ 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 ದೀಂ ದಿನ ಧಿಂ ತದಿನ ದಿನ ಧಿಂ ತದಿನ ದಿನ ಧಿಂ ತದಿನ ದಿನ ಧಿಂ ತದಿನ ದೀಂ ದಿಂ ತದಿನ ದಿಂ ತದಿನ ದಿಂ ತದಿನ ದಿಂದತ್ತ ತದಯ್ಯ ತಯ್ಯ ತದಿನ ದಿನ ದಿನ ಕದಿನ ತಯ್ಯ ತಯ್ಯ ದಿನ ದೇ ದಿನ ತದಯ್ಯ ತಯ್ಯ ತದಿನ ದಿನ ದಿನ ಕದಿನ ತೋಂ ತದಿನ ದೀಂ ತಾಂ ದಿಗಡ 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 ಧೀಂ ಧೀಂ ತದ್ದೀಂ ಧಿಮಿತ ಧೀಂ ತದ್ದೀಂ ಧಿಮಿತ ಧೀಂ ತದ್ದೀಂ ಧಿಮಿತ ಧೀಂ ದಿತ್ತೋಂ ತದ್ದೀಂ ತತ್ತಧೀಂ 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 ದಿಂದತ್ತಾಂ ದಿಗಡ 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 ದಿತ್ತಾಂ ದಿಗಡ 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 ದಿತ್ತಾಂ ದಿಗಡ 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 ದಿತ್ತಾಂ ದಿಗಡ 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 ದಿತ್ತಾಂ ದಿಗಡ ದಿಗಡ
ಕರ್ತಕ ತತ್ತೋಂ ತದಿ ಕುದಗ ತಯ್ಯ ತಯ್ಯ ದಿನ ತತ್ತೋಂ ತದಿ ಕುತಾದಿ ತರ್ಗಿಡ ತತ್ತೋಂ ತದಿ ಕುದಗ ತಯ್ಯ ತಯ್ಯ ದಿನ ತತ್ತೋಂ ತದಿ ಕುತಾದಿ ತರ್ಗಿಡ ತತ್ತೋಂ ತದಿ ಕುದಗ ತಯ್ಯ ತಯ್ಯ ದಿನ ತತ್ತೋಂ ತದಿ ಕುತ ಧೇಮ್ ಧೇಮ್ ದಿಂದತ ತಯ್ಯತದಿನ್ ತೋಂಗ ತೋ ದಿಂದ ಕದಿಂದ ತೈ ಇಂದಿರಗೆ ತಲಬಾಗಿ ಪರಮಾನಂದ ಭಕ್ತಿಯೊಳು ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗೆರೈ ನಾಂದೇಳುವರೆ ವ್ಯಾಸ ಮುನಿಪದ ದ್ವಂದ್ವ ಗಾನತನಾಗಿ ಕವಿಗಳು ಸುಂದರಿಗೆ ಬಲ ಬಂದು ಬೆಳವಿರಿ ವೀರ ಪ್ರಸದನ ಎಂಬೇ ಕದಾಮೃತವೇ ಧರಣಿಪತಿ ಕೌರವನು ಧರಣಿಪತಿ ಕೌರವನು ನಿಜ ಸೋದರರ ಮರಣವ ಕಂಡು ನಿಜ ಸೋದರರ ಮರಣವ ಕಂಡು ಚಿಂತಾ ಶರದಿಯೋಳು ಮುಳುಗೇಳುತ್ತೀರೇತ ದುಗುಡದಿಂದ ಚಿಂತಾ ಶರದಿಯೋಳು ಮುಳುಗೇಳುತ್ತೀರೇತ ದುಗುಡದಿಂದ
ಕೆರಳಿಯರಲ್ಲ ತಡೆಯಲೆಂದೆಂದೋ ತಾನೆನೋದ ತೈದಾದಿ ಮಹಾರಾಜರು ಇಂದು ಅಖಂಡ ಗೌರವಸೇನೆ ಅಧಿಪತಿಗಳಾಗಿದ್ದಾರೆ. ಆದರೆ ನನ್ನ ಮನದಲ್ಲಿ ಏನು ಎಲ್ಲಿಲ್ಲದ ಗಳವಳ ತಳಮಳ. ಆ ಜನ್ಮದ ವೈರಿ ಪಾರ್ಥನೆ ಒಟ್ಟಡಗಿಸಲು ಬಡದೊಡ್ಡೆ ಕಾಯುತ್ತಿದ್ದಾರೆ ತನ್ನವರು. ಆದರೆ ಪಾಂಡವರನ್ನು ಕೃಪಾಚಕ್ರದಡಿಯಲ್ಲಿಟ್ಟು ಕಾಯುತ್ತಿದ್ದಾನೆ ಭಗವಂತ ಶ್ರೀಕೃಷ್ಣ. ಇದರಲ್ಲಿ ನಮ್ಮ ಪಾಲಿಗೆ ಜಯ ಎಂದೇ ಬಂದಿದ್ದು. ಮಂದಹಾಸವು ಮೊಗದಿ ಗಂದಿ ಹೋಗಿಯುವುದಲ್ಲ. ಮಂದಹಾಸವು ಮೊಗದಿ ಗಂದಿ ಹೋಗಿಯುವುದಲ್ಲ. ಇಂದು ವೀರರ ಕಾಂತಿ ಹೊಂದಿರ್ಪುದಲ್ಲ. ಇಂದು ವೀರರ ಕಾಂತಿ ಹೊಂದಿರ್ಪು ಅಲ್ಲ. ತಗದಿಮಿ ತಗಿಡ ತಿತ್ತೈ ಕಂದ ಬಾರೇಲೋ ನಿನ್ನ ಹಿಂದೆ ನಂದವಿದೇನೋ. ಅದೇನು ಕಂದ ಕೈಯಲ್ಲಿ ಧನುರ್ಬಾಣ, ಹಿಂದೆ ಬೆನ್ನಿನಲ್ಲಿ ಚರಗಳಿಂದ ಕೂಡಿರುವ ಬತ್ತಳಿಕೆ, ಎದೆಯಲ್ಲಿ ವಜ್ರದ ಕವಚ, ಹೊರಾಂಗಣದಲ್ಲಿ ನಿಂತಿರುವ ಹೊಂದೇರು, ದಿವ್ಯಶಗಳಿಂದ ಕೂಡಿರುವ ಮಣಿಮಯ ರಥ. ಎಲ್ಲಿಗಾಗಿ ಈ ಪಯಣ? ಪುಣ್ಯಭೂಮಿ ಕುರುಕ್ಷೇತ್ರಕ್ಕಾಗಿ. ಯಾಕಾಗಿ ಕಂದ? ವೈರಿಗಳ ತೊಡಗಿಸಲು. ಕಂದ, ಸಮರವಿರುವುದು ಹಿಂದೆಯಂತಹ ಸಮಸಾಹಸಿಗಳಿಗೆ ಹೊರತು ಇನ್ನಂತಹ ಕೆನ್ನೆಯ ಕೆಂಪು ಕೊಂದದ ಕಂದರಿಗಲ್ಲ. ಅದು ಅಲ್ಲದೆ ಯುದ್ಧ ಭೂಮಿಗೆ ಹೋಗಿ ನೀವು ಸಾಧಿಸುವುದಾದರೆ ಏನು ಕಂದ? ತಾಯೇ ಪಾಯದಿ ಪಾಂಡು ಕುಮಾರರ ಘಾತಿಸಿ ಸಾಯುವುದೊಳಿತೆಂದನೋ. ಪಾಯದಿ ಪಾಂಡು ಕುಮಾರರ ಘಾತಿಸಿ ಸಾಯುವುದೊಳಿತೆಂದನೋ. ಗೌರವನಮ್ಮ ಪ್ರಿಯದಿ ಸಲಹಿದನೋ.
ತನ್ನಂತೆ ಕೆನ್ನೆಗೆ ಕುಂದದ ಕಂದನಲ್ಲವೋ. ಆತ ಚಕ್ರವ್ಯೂಹ ಕೋಟೆಯಲ್ಲಿ ತೋರಿದ ಪೌರುಷ ಪರಾಕ್ರಮಗಳೆಲ್ಲ ನನ್ನ ಮುಂದಿನ ಬಾಲರ ಬಳಗಕ್ಕೂ ಆದರ್ಶ ಹಾಗೂ ಮನಸ್ಫೂರ್ತಿದಾಯಕ. ಅಮ್ಮ, ನಾನೊಬ್ಬ ಅಪ್ರತಿಮ ಶೂರೆಂದು ಈ ಲೋಕವೇ ತಿಳಿಯಬೇಡವ ತಾಯಿ. ಹರಚಿ ಕಳಿಸಮ್ಮ. ವೀರರಂದದೆ ಕಾದೆ ಪೌರುಷ ವೀರರಂದದೆ ಕಾದೆ ಪೌರುಷ ತೋರೆ ಜಗತಿ ಕುಲದ ಕೀರ್ತಿಯ ಸಾರೋ ಕಾದೆ ಪೌರುಷ ತೋರೆ ಜಗತಿ ಕೀರ್ತಿಯ ಸಾರೋ ಕಾದಿ ಪೌರುಷ ತೋರಿ ಜಗಕಿ ಕುಲದ ಕೀರ್ತಿಯ ಸಾರು ಸಾರು ಮಂಗಳವಾಗಲೆಂದಳು ಸಾರು ಮಂಗಳವಾಗಲ ಎಂದಳು ವೀರರೊಂದದೆ ಕಾದಿ ಪೌರುಷ ತೋರಿ ಜಗತಿ ಕುಲದ ಕೀರ್ತಿಯ ಸಾರು ಕೀರ್ತಿಯ ಸಾರು ಮಂಗಳ ವಿನುತ ನೆತ್ತಿಗಡರಿದ ಮದವೈಳುವ ಕೃತ್ಯವೇ ಸರುವೆ ಎನ್ನುತ್ತ ನೆತ್ತಿಗಡರಿದ ಮದವೈಳುವ ಕೃತ್ಯವೇ ಸರುವೆ ಎನ್ನುತ್ತ
ಕಾರ್ಯಕ್ಕೆ ಇನ್ನು ಇತರ ಕಾರ್ಯಗಳು ನಡೆಯಬೇಕಾಗಿದೆ. ಸುಜನರ ಕಾರ್ಯ ಯಶಸ್ವಿಯಿಂದ ಅಂತಿಮ ವಿಜಯ ನೀತಿಗಾಗಬೇಕು. ಇನ್ನು ಉಳಿದಿರುವುದು ಒಂದೇ ದಿನ. ಆ ಕಡೆಯಿಂದ ಕರ್ಣಪುತ್ರ ವೃಷಸೇನ ಬರುತ್ತಿದ್ದಾನೆ. ಭೀಮಸೇನ ಗೌರವಪಹಾರ ಹಾಗೂ ವೃಷಸೇನನ ಶೌರ್ಯ ಪ್ರದರ್ಶನ ಎರಡು ಒಮ್ಮೆಲೆ ಆಗಬೇಕಾಗಿ ಭೀಮಸೇನನನ್ನು ಕರೆದು ದುಶ್ಯಾಸನನ್ನು ಕೊಲ್ಲಬೇಕೆಂಬ ನಿನ್ನ ಶಪಥ ನೆರವೇರಿತಲ್ಲ. ನಿರ್ವಹಿಸಲಾಗದಂತ ಶಪಥವನ್ನು ತೊಡುತ್ತಾನೆ ಭೀಮ. ಧನುವಿನ ಆಯಾಸವನ್ನು ಪರಿಹರಿಸಿಕೊಂಡೇ ಅಲ್ಲ. ಅದೆಂತ ಆಯಾಸ? ಅಸಮ ಸಾಹಸಿಗಳಿಗೆ ಮಾತ್ರ ಸಾಧ್ಯ. ಇರಲಿ, ಮುಂದಿನ ಯುದ್ಧಕ್ಕೆ ಸಿದ್ಧನಾಗಿದ್ದೀಯಲ್ಲ. ನಾನು ಯುದ್ಧಕ್ಕೆ ಸಿದ್ಧನಾದರೂ ಯುದ್ಧ ಮಾಡಲು ಬೇಕಲ್ಲವೋ? ಲಾಲಿಸೋ ವಾಯು ಕುಮಾರ ಲಾಲಿಸೋ ವಾಯು ಕುಮಾರ ಲಾಲಿಸೋ ವಾಯು ಕುಮಾರ ನಾನು ಬೇಳುವ ನುಡಿಗಳ ವಿರೋಧಿ ವಿರೋ ನಾನು ಬೇಳುವ ನುಡಿಗಳ ವಿರೋಧಿ ವಿರೋ ವೇಳೆಗಳೆಯದೀಗ ಹೋಗು ವೇಳೆಗಳೆಯದೀಗ ಹೋಗು ನೀನ ಪಾಲನ ಶೌರ್ಯವ ಪರಿಕಿದು ಬೇಗ ನೀನ ಪಾಲನ ಶೌರ್ಯವ ಪರಿಕಿಸು ಬೇಗ ಲಾಲಿಸು ವಾಯು ಕುಮಾರ ಬೇಳುವ ನುಡಿಗಳ ವೀರಾದಿವೀರ ಲಾಲಿಸು ವಾಯು ಕುಮಾರ ನೋಡಂತ ಗೋಲ್ಬಿಚ್ಚಿನಂತೆ ಪ್ರಭೆ ವಿರುದ್ಧ ಬರುತ್ತಿದ್ದಾನೆ ಒಬ್ಬ ಬಾಲಕ. ಯಾರು ಆತ? ಕರ್ಣಪುತ್ರ ವೃಷಸೇನ. ಏನು ಬಾಲಕರ ಶಸೇನ? ಅದಕ್ಕೆ ನನ್ನಿಂದೇನಾಗಬೇಕು? ಹೋಗಿ ಅವನನ್ನು ತಾಗಬೇಕು. ಓ ಮೊರಮತನೇ, ಮರಮತನಕ್ಕೆ ಮರದನ ತರುಬಲ ಮರಮತನಕ್ಕೆ ಮರದನ ತರುಬಲ ರದಿರದ ಹೇಗೆ ರದಿರದ ಹೇಗೆ ನಾನು ಯಾರು? ನನ್ನ ಪರಿ ಏನು? ನಾನು ಇಲ್ಲಿ ತನಕ ಮಾಡಿದ ಪರಿಕ್ರಮ ಅವರು ಏನು? ಅದನ್ನು ತಿಳಿಯದೆ ಅನುಮತಿಯನ್ನು ನೀಡಿದೆಯ ಭಾವ? ಉಪ್ಪಚ್ಚಿಯನ್ನು ಕೊಲ್ಲಲು ಬ್ರಹ್ಮಸ್ತರ ಬೇಕೆ? ಹುಲ್ಲನ್ನು ಕೀಳಲು ಕೊಡಲಿ ಬೇಕೆ? ಯಕಸ್ತಿತ್ ಬಾಲಕನೊಂದಿಗೆ ಹೋರಾಡಲು ಈ ಭೀಮಸೇನ ಬೇಕೆ? ಪರಿಹಾಸ್ಯವಲ್ಲವೋ ಇದು? ಭೀಮಸೇನ, ನಿನ್ನ ವಾದದಲ್ಲಿ ಅರ್ಥವಿದೆ. ಯಾವ ಕಾರ್ಯವನ್ನು ಯಾರು ಮಾಡಬೇಕು ಅವರೇ ಮಾಡಬೇಕು. ನಮ್ಮಲ್ಲಿ ಅಸಂಖ್ಯಾತರಿದ್ದಾರೆ, ಅವರನ್ನಲ್ಲಿ ಯಾರನ್ನಾದರೂ ಕಳಿಸು. ಅವರೆಲ್ಲ ಹೋದರೆ ಕೆಲಸ ಕೆಡುತ್ತದೆ ಭೀಮ. ಅವರಿಂದಲಾಗುವುದಿಲ್ಲವೋ ಕಾರ್ಯ? ನಾನೆಣಿಸಿದಂತೆ ಆಗುವುದಿಲ್ಲ. ಅದ್ಯಾವ ವೈಶಿಷ್ಟ್ಯವೋ ಕಾರ್ಯಕ್ಕೆ? ಬಂದವರನ್ನು ಮಣ್ಣು ಮುಕ್ಕಿಸಿದಲ್ಲವೋ? ಅದೇನು ಸುಭದ್ರೆ ಗರ್ಭದಲ್ಲಿ ಉದಿಸಿದರೆ ಮಾತ್ರ ಅಯೋಗ್ಯತೆಯೋ? ವೈರಿ ಅಲ್ಲವೋ ಆತ? ವೈರಿಯಾಟಿನಲ್ಲಿ ಇರುವವನಾದರೂ ಒಂದು ಕಳೆದವರಂತಲ್ಲ. ಇಂದು ಕಣ್ಣೆರೆದು ಹೊರಬರುತ್ತಿರುವ ಮಗು ಗಿಡವಾಗಿ ಮರವಾಗಿ ಕಾಯಾಗಿ ನಾಲ್ವರಿಗೆ ನೆಮ್ಮದಿಯನ್ನು ನೀಡಬೇಕಾದರೆ ಹಲವಷ್ಟು ಕಾಲ ಬಾಳಬೇಕು. ನಾವು ಅದನ್ನು ಚಿಗುರಿನಲ್ಲೇ ಚಿವುಟಿದರೆ ಏನಾಗಬಹುದು? ನಮ್ಮ
ನಮ್ಮ ಅಭಿಮನ್ಯು ನಾಶವಾದಾಗ ಎಲ್ಲಿದ್ದಿ ತತ್ವ? ಅದಕ್ಕೆ ಹೇಳುವುದು ಕೌರವರು ದುಷ್ಟರೆಂದು. ನಾವು ಸನ್ಮಾರ್ಗ ಪ್ರವರ್ತಕರು. ಇಂತಹ ಸುಳೆ ಕಕ್ಕಲು ನಮ್ಮಿಂದಾಗಬಾರದು. ಇರಲಿ, ಈಗ ನನ್ನಿಂದೇನಾಗಬೇಕು? ಹೋಗಿ ಅವರನ್ನು ಕೈಸೆರೆ ಹಿಡಿದು ತರಬೇಕು. ವೈರಿಯನ್ನು ಕೈಸೆರೆ ಹಿಡಿದು ತರುವುದು ನಾಶ ಮಾಡುವುದಕ್ಕಿಂತ ಎಷ್ಟೋ ಕಷ್ಟಕರ. ಸಾಹಸಿಗಳಿಗೆ ಮಾತ್ರ ಸಾಧ್ಯ. ಹಾಗಾಗಿ ಈ ಕಾರ್ಯಕ್ಕೆ ನನ್ನನ್ನು ಆಯ್ದುಕೊಂಡೆಯಾ? ಹಾಗೆ ಗಾಂತಿ ಮಾಡಬೇಡ. ಕಾರ್ಯವನ್ನು ಸಾಧಿಸಿಕೊಂಡು ಬರುವೆಲ್ಲ. ಬಿಡಿ ಚಿಂತೆ, ಇನ್ನು ಮನಸ್ಸಿನಂತೆ ಕಾರ್ಯ ಸಾಗುತ್ತದೆ. ತಥಾಸ್ತು, ಹೋಗಿ ಬಾ. ಕೃಷ್ಣನಿಂದ ಅಪ್ಪಣೆಯನ್ನು ಪಡೆದಾಯ್ತು. ಬರುತ್ತಿದ್ದಾನೆ ಬಾಲಕ ಇಷ್ಟ. ನಿಯಮಗಳಿವೆ. ನೀನಿನ್ನು ಎಳೆ ಹರಿಯದ ಕಂದ, ಚಿನ್ನಿಕೋಲು, ಚಂಡು, ಬುಗುರಿ ಅಂತ ಆಟವನ್ನು ಹಿಡಿದು ಗೆಳೆಯರ ಜೊತೆ ಆಟ ಆಡುತ್ತಾ ಕಾಲ ಕಳೆಯಬೇಕಾದವ ನೀನು. ಆದುದರಿಂದ ಈ ಯುದ್ಧದಲ್ಲಿ ನಾವು ಗೆದ್ದರೆ ನಮಗೊಂದು ಹೆಗ್ಗಳಿಕೆ ಇಲ್ಲ. ಆದುದರಿಂದ ಬಂದ ದಾರಿಯಲ್ಲಿ ಹಿಂದೆ ತಿರುಗು. ವ್ಯಾಕುಲದಿ ಮಲಗಿರಲು ಬಳಿಕ ಶ್ವೇತವಾಹನನೊಡನೆ ನುಡಿದನು ಮಾತುಳ ಧ್ವಂಸೇ
ವಿಷಯ ಕರ್ಣಪುತ್ರನ ಸಂಹಾರ. ರಣಕರ್ಣದಲ್ಲಿ ನಡೆದ ವಿಚಾರ ಪಾರ್ಥನಿಗೆ ತಿಳಿದಿಲ್ಲ. ಆದ್ದರಿಂದ ಪಾರ್ಥನನ್ನು ಕರೆದು ಹೇಳುತ್ತೇನೆ. ಪಾರ್ಥ, ಅನಾಹುತವಾಯಿತಲ್ಲ. ಏನು ಭಾವ? ನಿಮ್ಮನ್ನೆಲ್ಲ ನೋಡಿ ಗೆದ್ದೆ ನಾನು. ಏಕೆ ಭಾವ? ಘಾತವಾದನು ಭೀಮ ಇಂದು ವಿಘಾತವಾಯಿತು ಅಖತ ವಿಘಾತವಾಯಿತು ಅಕಟ ನಾನೀ ರೀತಿಯಿಂದಲೇ ಬಂದು ಕೆಟ್ಟೆ. ನಾನೀ ರೀತಿಯಿಂದಲೇ ಬಂದು ಕೆಟ್ಟೆ. ನಿರರ್ಥ ನಿಮಗಾಯೇ ಪಾಂಡವರ ಬೆವರು ಬಿದ್ದಲ್ಲಿ ಕೃಷ್ಣನ ರಕ್ತ ಬಿದ್ದಿತು. ಮಮ ಪ್ರಾಣಿ ಪಾಂಡವ ಮೊದಲಾದ ಬಿರುದುಗಳು ನನಗಿತ್ತಲ್ಲ. ಅವುಗಳಿಗೆಲ್ಲ ವ್ಯತ್ಯಾಸ ಬರುವ ಕಾಲ ಬಂತಲ್ಲ. ಹೇಗೆ? ಬಾಸಿಕೊಂಡು ಬಿದ್ದು ಬಿಟ್ಟನಲ್ಲ ಭೀಮಸೇನ. ಎಲ್ಲಿ? ಈ ಕುರುಭೂಮಿಯಲ್ಲಿ. ಯಾವಾಗ? ಈಗ ಅನತಿ ಕಾಲದ ಹಿಂದೆ. ಯಾರಿಂದ? ಕರ್ಣಪುತ್ರ ವೃಷಸೇನನಿಂದ. ಕಪಟ ಸೂತ್ರಧಾರನೆಂಬುದನ್ನು ತಿಳಿದವನೇ ನಾನು. ಈ ಜಗತ್ತಿನಲ್ಲಿ ನಡೆಯುವ ಎಲ್ಲಾ ಕಾರ್ಯದಲ್ಲಿಯೂ ನಿನ್ನದೇ ಕೈವಾಡ. ಒಳಿತುವು ನಿನ್ನಿಂದಲೇ, ಕೆಡುಕುವು ನಿನ್ನಿಂದಲೇ. ಅಮೃತದ ಹುಟ್ಟಿಗೂ ನೀನೇ ಕಾರಣ, ಕಡು ಸರ್ಪದ ವಿಷಕ್ಕೂ ನೀನೇ ಕಾರಣ. ಏಕೆ ಈ ವೇದಾಂತ ರಣಕಣದಲ್ಲಿ? ಈಗ ನಡೆದ ವಿಚಾರಕ್ಕೆ ಬಂತು ಈ ವಿಷಯ. ಏನು? ಒಬ್ಬ ಹುಡುಗನಿಂದಲೇ ಭೀಮಸೇನ ಘಾಸಿಯಾದನು. ಹೀಗಾಗಬೇಕಿತ್ತಲ್ಲವೋ ನಿನಗೆ? ಹೀಗಾಗುವುದು ಅಸಂಭವವೋ? ಭೀಮನಂತಹ ಪರಾಕ್ರಮಿಯನ್ನು ದಾರಿಗಡಿಸುವ ಶಕ್ತಿ ಆ ಹುಡುಗನ ತೊಡಲಿ ಯಾರು ತುಂಬಿದ್ದಾರೆ ಎಂಬುತ್ತಿರುತ್ತೇನೆ. ಅದೇನು ಸುಭದ್ರ ಗರ್ಭದಲ್ಲಿ ಉಳಿಸಿದರೆ ಮಾತ್ರ ಯೋಗ್ಯತೆ. ಕುಲಹೀನನಲ್ಲವೋ ಆತ? ಸ್ವಂತ ಪರಾಕ್ರಮ ಶೌರ್ಯಗಳು ಸತ್ಕುಲ ಪ್ರಸೂತರಿಗೆ ಮಾತ್ರ ಮೀಸಲು. ಕೆಸರಿನಲ್ಲಿ ಕಮಲ ಹುಟ್ಟುವುದಿಲ್ಲವೋ? ಹಾಗಾದರೆ ಸಶಕ್ತನೂ ಆತ? ಸಂಶಯ ಉಂಟು ಅದರಲ್ಲಿ. ಹಾಗಾದರೆ ಈ ವಿಷಯವನ್ನು ಈಗಿಂದೀಗಲೇ ನಿರ್ಣಯಿಸಬೇಕು. ಹೋಗೋಣ ಆತನಿಗೆ. ಟಿವಿಗೆ ಹರಿ ನುಡಿದ ಮಾತು ಸತ್ಯ. ಈ ಹುಡುಗನ ಮೊಗದಲ್ಲಿ ಹೊರಹೊಮ್ಮುತ್ತಿರುವ ಪೌರುಷವನ್ನು ನೋಡುತ್ತಿದ್ದರೆ ಸತ್ಕುಲ ಪ್ರಸೂತನೀತ ವೀರಪುಂಗವರ ಕುಮಾರನೀತನೆಂದು ನನ್ನ ಅಂತರಾತ್ಮ ಹೇಳುತ್ತಿದೆ. ಕರ್ಣ ಗ್ರಂಥ. ಹಾಗಾಗಿ ಒಮ್ಮೆಲೆ ಕೈ ದುಡುಕುವುದು ತರವಲ್ಲ. ಮಾತನಾಡಿಸಿ ನೋಡುತ್ತೇನೆ. ಕರ್ಣಜಾತ ಕರ್ಣಜಾತ ಕೇಳು ಕರ್ಣಜಾತ ಕೇಳು ಮಾತ ಸಣ್ಣವ ಎಂಬುದ ಗಾಯೆ ನೀನು ಸಣ್ಣವ ಎಂಬುದ ಗಾಯೆ ಮನ್ನಿಸಿ ಬಿಟ್ಟರೆ
ಕಾರಣ ಈ ರಣರಂಗವು ನಿನ್ನಂತಹ ಮೀಸೆ ಮೂಡಿದ ಬಾಲಕರ ಬಾಲಚರ್ಷೆಗೆ ಸ್ಥಳವಲ್ಲ. ಹಾಗಾಗಿ ಹೋಗು, ಒಂದು ದಾರಿಯನ್ನು ಹಿಡಿದು ಹೊರಟು ಹೋಗು. ಸಣ್ಣವನು ಹೌದು, ಯುದ್ಧ ಮಾಡುವುದು ಪ್ರಾಯದಿಂದಲೋ ಶಸ್ತ್ರದಿಂದಲೋ ಸುರಕ್ಷಿತವಾಗಿ ಗುರುಗಳನ್ನು ಎದುರಿಸುತ್ತೇನೆ. ಸಾಧ್ಯವಾದರೆ ಅರಿವೆಯಂತ ಅವನೋಡೆಂದ
ಅವರಲ್ಲಿ ಯಾರಲ್ಲೂ ಕಾಣದ ಪೌರುಷವನ್ನು ಈತನಲ್ಲಿ ನೋಡಿದೆ. ನೋಡು, ಆ ರಥದ ಮೇಲೆ ನಿಂತಿರುವ ಟಿವಿ ಪಿತಾಮಹ ಭೀಷ್ಮರದ್ದು, ಹಾಗೂ ಆ ಶರಗಳನ್ನು ಬಿಡುವ ಚಮತ್ಕಾರ ಗುರು ದ್ರೋಣರದ್ದು, ಹಾಗೂ ಆ ಕೆನ್ನೆಯ ಕೆಂಪಿನ ಸೊಂಪು ಮೊನ್ನೆಯಷ್ಟೇ ಗತಿಸಿ ಹೋದ ನನ್ನ ಪ್ರೇಮದ ಕುಡಿ ಅಭಿಮನ್ಯುವುದು. ಅಯ್ಯೋ, ಆ ವಿಚಾರ ಇಲ್ಲಿ ಎತ್ತಬೇಡ, ನನಗೆ ಸಂಕಟ ತಡೆದುಕೊಳ್ಳಲಾಗುವುದಿಲ್ಲ. ಹಾಗಾಗಿ ಅವನೊಂದಿಗೆ ಹೋರಾಡೋದನ್ನ ಮನ ಒಪ್ಪದು ದೇವಾ. ಒಪ್ಪಂದ ಮಾಡಿದೆಯಲ್ಲ, ಧರ್ಮಪುತ್ರನನ್ನು ಕೊಲ್ಲುತ್ತೇನೆಂದು, ಆ ಮಾತಿಗೇನು ನೆಲೆ? ಹಿತನುಡಿಯನ್ನು ಆಡುತ್ತೇನೆ, ಕೇಳದಿದ್ದರೆ ಉಂಟಲ್ಲ ಕೈಲಿ ಗಾಂಡಿಯ. ಹೋಗಿ ಬಾ. ಎಲ್ಲಾ ವೃಷಸೇನ ಸಾಕು ಮಾಡು. ಸಾಕು ಸಾಕು ನಿನ್ನ ಸಹನ, ಸಾಕು ಸಾಕು ನಿನ್ನ ಸಹನ, ತರುಣರಿಗೆ ವಿವೇಕವಲ್ಲ ಎನಿತು ಪೌರುಷ, ತರುಣರಿಗೆ ವಿವೇಕವಲ್ಲ ಎನಿತು ಪೌರುಷ. ಸಾಕು 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 ನಿನ್ನ ಸಹನ. ಎಲ್ಲಾ ವೃಷಸೇನ ಏನು ಸಾಕನಿಸಿತು, ಆದರೆ ಶರಪತಿಯಿಂದಲ್ಲ. ನಿನ್ನಂತಹ ಒಂದು ಕಂದನನ್ನು ನನ್ನ ತೊಡೆಯ ಮೇಲೆ ಆಡಿಸಿದ್ದೇನೆ. ಈ ಶೌರ್ಯ ನಿನಗೆ ತಕ್ಕದ್ದಲ್ಲ. ಹೋಗು, ನಿನ್ನ ಕಂದನನ್ನು ಕಳುಹಿಸು. ನಾಟ್ಯಕಲೆಯಲ್ಲಿ ನೀನು ನಿಪುಣ ಎಂಬುದು ಬಲ್ಲೆ. ನಾಟ್ಯ, ಅಭಿನಯ, ನಯನುಡಿ ಎಲ್ಲಿ ಲಭ್ಯ ಬಲ್ಲೆಯ? ಎಲ್ಲಿ ಧರ್ಮ ಪೌರುಷದಿಂದ ಕಾರ್ಯವಾಗುವುದಿಲ್ಲವೋ ಅಲ್ಲಿ ಇಲ್ಲಿ ಆಗಬೇಕಿರುವುದು ಯುದ್ಧ. ಆಗದಿದ್ದರೆ ಶಸ್ತ್ರವನ್ನು ಇಟ್ಟು ಬಾಯಿಗೆ ಬೆರಳನ್ನು ಇಟ್ಟು ತಲೆ ತಗ್ಗಿಸಿ ನಿಲ್ಲು. ನಾರಿಯನ್ನು ಕರೆಸುತ್ತೇನೆ ನಿನಗೆ ಸೀರೆ ನುಡಿಸಲು. ಹಾಗಾದ್ರೆ ಹಿತನುಡಿಯನ್ನು ಆಡಿದರೆ ಕೇಳುವುದು ನೀನಲ್ಲ, ಬಿಸಿ ಮುಟ್ಟಿಸಿದ್ರೆ ಮಾತ್ರ ಪಡ್ಲಿಕ್ಕೆ ಆಗುದಲ್ಲ. ಹಾಗಾದ್ರೆ ಬಾ ಮುಂದೆ. ಅಯ್ಯೋ ಸರಿಯ ವೇದನೆ ಆಗುತ್ತದೆ ನನಗೆ. ಕರ್ಣತನಯನ ಶಿರವನ್ ತರಗೆ ಸುವರ್ಣ ತೇಜದಿ ಬೀಳುತ್ತಿರೆ. ಕರ್ಣತನಯನ ಶಿರವು ಧರೆಗೆ ಸುವರ್ಣ ತೇಜದಿ ಬೀಳುತ್ತಿರೆ. ಸೋಬಣ್ಣ ವಾಹನ ಕಂಡು ವಿಸ್ಮಿತನಾಗುತ್ತ, ಸೌಪರ್ಣ ವಾಹನ ಕಂಡು ವಿಸ್ಮಿತನಾಗುತ್ತ ಹಿಂದೆಂದೇ ಆ ಆ ಇದೆಂತಹ ಅಸಹ್ಯ ವೇದನೆ ಆಗುತ್ತದೆ ನನಗೆ. ನೋಡು ಈ ಭೀಕರವಾದ ದೃಶ್ಯವನ್ನು. ಇದರಿಂದ ನನ್ನ ಬಾಳು ಹಾಳಾಯ್ತಲ್ಲ ದೇವಾ. ಪ್ರಪಂಚದಲ್ಲಿ ಜನಿಸಿರುವ ಪ್ರತಿಯೊಂದು ಜೀವಿಯ ಕೊನೆಯ ಬಯಕೆ ಮೋಕ್ಷವೊಂದು. ಆದರೆ ನನ್ನಲ್ಲಿ ಐಕ್ಯವಾಗುವುದು ಒಂದು ಜನ್ಮವನ್ನು ಯೋಗ್ಯ ರೀತಿಯಲ್ಲಿ ಅಂತ್ಯಗೊಳಿಸಿದರೆ ಮತ್ತೊಂದು ಜನ್ಮಕ್ಕೆ ಕಾಯಿಸಿರುವ ಸುಸಂದರ್ಭ ಪುಣ್ಯಾತ್ಮರಿಗೆ ಮಾತ್ರ ಲಭಿಸುತ್ತದೆ. ವೃಷಸೇನ ಅಳಿದಿಲ್ಲ, ಸ್ವರ್ಗವನ್ನು ಅಳಿದಿದ್ದಾರೆ. ದಿವ್ಯ ದೃಷ್ಟಿಯನ್ನು ನೀಡಿದ್ದೇನೆ ನೋಡು. ದೇವಾ, ಮಾಯೆಯಿಂದ ಮುಸುಗಿದ ನನ್ನ ಮನವನ್ನು ನೀನು ತೆರೆದೆ. ಎಲ್ಲರನ್ನು ಸಲಹುವವನು ನೀನೆ, ಕೊಲ್ಲುವವನು ನೀನೆ. ನೀನು ಸೂತ್ರಧಾರಿ, ನಾವು ಪಾತ್ರಧಾರಿ. ಮಂಗಳಮೂರ್ತಿಯಾದ ನಿನಗೆ ನಮೋ ನಮಃ. ಎಲ್ಲರಿಗೂ ಶುಭವಾಗಲಿ.